ನಮಸ್ಕಾರ ಸ್ನೇಹಿತರೆ, ಸಿಂಗಲ್ ಲೈಫ್ ವಿಲೇಜ್ ವ್ಲಾಗ್ ಚಾನಲ್ಗೆ ಸ್ವಾಗತ. ಇವತ್ತು ಚಿಕನ್ ರೆಸಿಪಿ ತಮ್ಮ ಮಾಡಿರೋದು ನೋಡಿ. ಈ ಥರ ಚಿಕನ್ ತಂದಮೇಲೆ ಕಟ್ ಮಾಡಿಬಿಟ್ಟು ಇದನ್ನು ಸಣ್ಣಗೆ ಹೆಚ್ತಾ ಇದ್ದಾನೆ. ಆನಂತರ ಇದಕ್ಕೆ ನೀರು ಹಾಕಿ 2 ಟೈಮ್ಸ್ ವಾಶ್ ಮಾಡ್ತಾ ಇದ್ದಾನೆ. ಬಟ್ ನಾನು ಚಿಕನ್ ತಿನ್ನಲ್ಲ, ನಮ್ಮ ತಮ್ಮ ನಮ್ಮ ಅಜ್ಜಿ ಅದು ತಿಂತಾರೆ. ನೋಡಿ, ಈ ಥರ ಚೆನ್ನಾಗಿ ತೊಳಿಬೇಕು ಚಿಕನ್ನ. ನೋಡಿ, ಈ ಥರ ಮಾಡ್ತಾ ಇದ್ದಾನೆ. ನೀವು ಹೇಗೆ ಮಾಡ್ತೀರಾ ಅಂತ ಕಮೆಂಟಲ್ಲಿ ತಿಳಿಸ್ಕೊಡಿ. ಇನ್ಸ್ಟಂಟಾಗಿ ರೆಡಿ ಮಾಡೋದು, ಜಾಸ್ತಿ ಕುದಿಸ್ಬೇಕು ತೆಗಿಬೇಕು ಆ ಥರ ಏನಿಲ್ಲ. ನೋಡಿ, 2 ಟೈಮ್ಸ್ ವಾಶ್ ಮಾಡ್ತಾ ಇದ್ದೀನಿ ನಾನು. ನಿಮಗೂ ಚಿಕನ್ ಇಷ್ಟ, ನೀವು ಚಿಕನ್ ತಿಂದಿರಾ ಕಮೆಂಟಲ್ಲಿ ತಿಳಿಸ್ಕೊಡಿ ಸ್ನೇಹಿತರೆ. ಚೆನ್ನಾಗಿ ಈ ಥರ 2 ಟೈಮ್ಸ್ ವಾಶ್ ಮಾಡ್ಕೋಬೇಕಂತೆ ನಮ್ಮ ತಮ್ಮ ಹೇಳ್ತಿದ್ದ. ಆಮೇಲೆ ಬೇರೆ ಬೌಲ್ಗೆ ಹಾಕ್ಕೊಂಡು ಇದನ್ನು ಮಸಾಲೆ ಕೂಡಿಸ್ತಾ ಇದ್ದಾನೆ. ಇದು ಕೊಬ್ಬರಿ ನೋಡಿ, ಖಾರ ಪುಡಿ ಹಾಕ್ತಾ ಇದ್ದಾರೆ, ಮಸಾಲ ಐಟಮ್ ಸೇರಿಸ್ತಾ ಇದ್ದಾರೆ. ಚಿಕನ್ ಮಸಾಲ ಸೇರಿಸ್ತಾ ಇದ್ದಾರೆ, ಮನೇಲಿ ಮಾಡಿದ ಮಸಾಲ ಇದು. ಅರಿಶಿನ ಪುಡಿ ಹಾಕ್ತಾ ಇದ್ದಾರೆ, ಕಲ್ಲುಪ್ಪು ಹಾಕ್ತಾ ಇದ್ದಾರೆ, ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳಿ. ಇದು ಅರ್ಧ kg ಚಿಕನ್ ಸ್ನೇಹಿತರೆ. ನೋಡಿ, ಈ ಥರ ಒಂದೊಳ್ಳೆ ಮಿಕ್ಸ್ ಕೊಡಿ. ನಮ್ಮ ತಮ್ಮ ಹೇಗೆ ಮಾಡ್ತಾಯಿದ್ದ ನೋಡಿ ಮಿಕ್ಸ್. ನೋಡಿ, ಈ ಥರ ಮಿಕ್ಸ್ ಕೊಡಿ. ಮಿಕ್ಸ್ ಕೊಟ್ಟು ಒಗ್ಗರಣೆ ಮಾಡೋಣ. ರೆಡಿಯಾಗಿದೆ ನೋಡಿ. ಈ ಥರ ಬೌಲ್ಗೆ ಎಣ್ಣೆ ಹಾಕಿ ರೆಡಿ ಮಾಡಿದೆ. ಕೈಯಲ್ಲೇ ಒಂದು ಉಳ್ಳಾಗಡ್ಡಿನ ಕಟ್ ಮಾಡ್ತಾ ಇದ್ದಾನೆ ತಮ್ಮ. ಈ ಥರ ಸ್ವಲ್ಪ ಅರ್ಧ ಉಳ್ಳಾಗಡ್ಡಿನ ಒಗ್ಗರಣೆಗೆ ಸೇರಿಸ್ತಾ ಇದ್ದಾನೆ. ನೋಡಿ, ಉಳ್ಳಾಗಡ್ಡಿ ಸ್ವಲ್ಪ ಬೇಯ್ದ ತಕ್ಷಣ ಚಿಕನ್ನ ಆ್ಯಡ್ ಮಾಡ್ತಾನೆ. ನೋಡಿ, ಈ ಥರ ಕುದಿಬೇಕು. ಇವಾಗ ಚಿಕನ್ನು ನೋಡಿ ಈ ಥರ ಆ್ಯಡ್ ಮಾಡ್ತಾ ಇದ್ದಾನೆ. ನೀವು ಇದೇ ಥರ ಹಾಕ್ತೀರಾ. ಬೇಯಿಸ್ಕೋಬೇಕು. ಸ್ವಲ್ಪ ಮಿಕ್ಸ್ ಕೊಡ್ತಾ ಇದ್ದಾನೆ. ನೀವು ಒಂದೊಳ್ಳೆ ಮಿಕ್ಸ್ ಕೊಡಿ. ಬಾಣಲೆ ಹೊತ್ತದೇ ಇರೋ ಹಾಗೆ ನೋಡ್ಕೊಳ್ಳಿ. ಚಿಕನ್ನು ಲೋ ಫ್ಲೇಮಲ್ಲಿ ಮಾಡಿ, ಸ್ವಲ್ಪ ಚೆನ್ನಾಗಿ ಆಗುತ್ತೆ ಅಂತ ಹೇಳಿದ ತಮ್ಮ. ಒಳ್ಳೆ ರುಚಿ ಬರುತ್ತಂತೆ. ಒಂದು 3 ಟೈಮ್ಸ್ ಮಿಕ್ಸ್ ಕೊಟ್ಟ. ಈ ಥರ ಕುದಿಬೇಕು, ಬೇಯಬೇಕಲ್ವ ಚಿಕನ್ನು. ಈ ಥರ ಕುದಿಸ್ತಾ ಇದ್ದಾನೆ. ನೋಡಿ, ಮಿಕ್ಸ್ ಕೊಟ್ಟ. ಈಗ ಒಂದು 5 ಮಿನಿಟ್ಸ್ ಬಿಟ್ಬಿಟ್ಟು ಒಂದು 4 ಟೈಮ್ ಮಿಕ್ಸ್ ಕೊಡಿ. ಈ ಥರ ಕುದಿಬೇಕು. ಆ ಥರ ಉಪ್ಪು ಖಾರ ಎಲ್ಲ ಹೇರ್ಕೋಬೇಕಲ್ವ ಚಿಕನ್ನು. ನೋಡಿ, ಈ ಥರ ಕುದಿಬೇಕು. ಸೆಕೆಂಡ್ ಟೈಮ್ ಟರ್ನ್ 1 ನಿಮಿಷ ಕುದಿಸಿ ಟರ್ನ್ ಮಾಡ್ತಾ ಹಾಕಿ. ಅಂದರೆ ಇದು ದಬ್ರಿ ತಳ ಹಿಡ್ಕೊಳ್ಳಲ್ಲ, ಚೆನ್ನಾಗಿ ಉಪ್ಪು ಖಾರ ಹೇರ್ಕೊಳುತ್ತೆ ಚಿಕನ್ನು. ನೋಡಿ, ಮತ್ತೆ ಮಿಕ್ಸ್ ಕೊಡಿ 1 ನಿಮಿಷ ಆದಮೇಲೆ. ನೋಡಿ, ಎಲ್ಲಿ ತಳ ಸೀದಿಲ್ಲ, ಇಷ್ಟು ಥರ ತಳ ಹಿಡಿದವರೆಗೆ ಮಿಕ್ಸ್ ಕೊಡ್ತಾ ಹೋಗಿ 1 ನಿಮಿಷ ಬಿಟ್ಟು. ನೋಡಿ, ಈ ಥರ
ಕ್ಲೋಸ್ ಮಾಡಿ ಈ ಕಡೆ ನೀರು ಅದಕ್ಕೆ ಎಷ್ಟು ಬೇಕೋ ಅದರ ಅಳತೆ ಪ್ರಮಾಣವಾಗಿ ನೀರನ್ನು ಇಟ್ಕೊಳ್ಳಿ ಮಕ್ಕಳು. ಕುದಿಸಿ ಈ ಥರ ನೋಡಿ ಇದು ಎಷ್ಟು ಚೆನ್ನಾಗಿ ಕುದೀತಾ ಇದೆ. ಈ ಥರ ಎಣ್ಣೆ ಎಲ್ಲ ಹೊರಗಡೆ ಬರಬೇಕು. ಈ ಥರ ಕಾಣಿಸ್ತಾ ಇದೆ ಅಲ್ವಾ, ಈ ಥರ ಎಲ್ಲ ಹೊರಗಡೆ ಕಾಣ್ತಾ ಇರಬೇಕು ಎಣ್ಣೆ. ಆವಾಗ ನೀರನ್ನು ಆ್ಯಡ್ ಮಾಡಬೇಕು. ಇದು ನೆಕ್ಸ್ಟ್ ಆ ಕಡೆ ನೀರು ಕುದೀತಾ ಇದೆ ನೋಡಿ, ಎಷ್ಟು ಚೆನ್ನಾಗಿ ಕುದೀತಾ ಇದೆ. ಎಷ್ಟು ಕುದಿಸ್ಬೇಕು, ಫ್ಲೇವರ್ ಚೆನ್ನಾಗಿರುತ್ತೆ. ಮತ್ತೊಮ್ಮೆ ಮಿಕ್ಸ್ ಕೊಡ್ತಾ ಇದ್ದಾನೆ. 5 ಟೈಮ್ ಮಿಕ್ಸ್ ಕೊಟ್ಟ ತಮ್ಮ. ನೀವು ಹೇಗೆ ಮಾಡ್ತೀರಾ ಅಂತ ಕಮೆಂಟಲ್ಲಿ ತಿಳಿಸ್ಕೊಡಿ. ಯಾರು ನನ್ನ ವಿಡಿಯೋನ ವ್ಯೂಸ್ ಮಾಡ್ತೀರಾ ಅವ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೇ ಇರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್. ಈ ಥರ ರೆಸಿಪಿ ಚಾನಲ್ಸ್ನ ಈ ಥರ ಇನ್ನೂ ಒಳ್ಳೊಳ್ಳೆ ರೆಸಿಪಿ ಬೇಕಂದರೆ ಮಧ್ಯಮ ಕುಟುಂಬದ ರೆಸಿಪಿನ ಶೇರ್ ಮಾಡ್ತೀನಿ ನೋಡಿ. ಈ ಥರ ಕುದೀತಾ ಇದೆ ನೀರು, ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ ತಮ್ಮ. ನೀರು ಕುದೀತಾ ಇದೆ, ಆ ಕಡೆ ಈ ಕಡೆ ಚಿಕನ್ನು ಬೇಯ್ತಾ ಇದೆ. ಒಟ್ಟಿನಲ್ಲಿ ತಳ ಮಾತ್ರ ಹಿಡಿಬಾರ್ದು, ಆ ಥರ ಚಿಕನ್ನ ಟರ್ನ್ ಮಾಡಿ ಬೇಯಿಸಿ. ಫ್ಲೇವರು ಚೆನ್ನಾಗಿರುತ್ತೆ, ಅಷ್ಟೇ ರುಚಿಯಾಗಿ ಬರುತ್ತೆ ನೋಡಿ. ಇದಾದಮೇಲೆ ಮತ್ತು ಟರ್ನ್ ಮಾಡಿ ಒಂದೊಳ್ಳೆ ಮಿಕ್ಸ್ ಕೊಡಿ. ಕ್ಲೋಸ್ ಮಾಡಿ ಮತ್ತು ಇದನ್ನು 10 ನಿಮಿಷ ಬೇಯಿಸಬೇಕು. ಇದು ಎಲ್ಲ ಕುದಿಬೇಕು. ಕುದ್ದಾದ್ಮೇಲೆ ಮಸಾಲ ಏನು ರೆಡಿ ಮಾಡಿರ್ತೀವಲ್ಲ, ಕೊಬ್ಬರಿ, ಅಲ್ಲ, ಆಮೇಲೆ ಟೊಮೆಟೊನ ಮಿಕ್ಸಿ ಮಾಡಿರ್ತೀವಲ್ವ, ಕೊತ್ತಂಬರಿ ಹಾಕಿಬಿಟ್ಟು ಅದನ್ನು ಈ ಥರ ಕುದಿಸಬೇಕು ನೋಡಿ. ಇದು ಇನ್ನೂ ಕುದ್ದಿಲ್ಲ, ಕುದಿಸ್ಬೇಕು. ಮತ್ತು ವಾಪಸ್ ಕುದಿಸ್ತಾ ಇದ್ದಾನೆ ನೋಡಿ, ಕುದೀತಾ ಇದೆ ಇನ್ನೂ ನೋಡಿ. ಕುದೀತಾ ಇರುವಾಗ ತಮ್ಮ ನಾವು ಮಿಕ್ಸಿ ಮಾಡಿದ್ವಲ್ಲ ಕೊಬ್ಬರಿ, ಟೊಮ್ಯಾಟೊ, ಕೊತ್ತಂಬರಿ ಪೇಸ್ಟ್, ಆಮೇಲೆ ಅಲ್ಲ, ಬೆಳ್ಳುಳ್ಳಿನ ಮಿಕ್ಸಿ ಮಾಡಿದ್ದ, ಇದು ಅಲಂಕಾರಕ್ಕೆ ಲಾಸ್ಟಲ್ಲಿ ಫ್ಲೇವರ್ಗೆ ಸ್ಮೆಲ್ಗೆ ಹಾಕೋದಿದ್ದು. ಕೊತ್ತಂಬರಿ ಕಟ್ ಮಾಡ್ತಾಯಿದ್ದಾನೆ ತಮ್ಮ ನೋಡಿ. ಇವಾಗ ಮಿಕ್ಸಿ ಜಾರಲ್ಲಿರೋದನ್ನೇ ಆ್ಯಡ್ ಮಾಡ್ತಾಯಿದ್ದಾನೆ. ಲಾಸ್ಟಲ್ಲಿ ಈ ಥರ ಕುದಿಬೇಕು, ಅವಾಗ ಆ್ಯಡ್ ಮಾಡ್ತಾಯಿದ್ದಾನೆ. ಇದು ಕುದಿಬೇಕು. ಇದು ಹಾಕಿದ ಮೇಲೆ 10 ಮಿನಿಟ್ಸ್ ಕುದಿಸಿ ಚಿಕನ್ ರೆಡಿ, ಇನ್ಸ್ಟೆಂಟಾಗಿ ರೆಡಿ ಆಗುತ್ತೆ ಚಿಕನ್ನು. ನೀವು ಹೇಗೆ ಮಾಡ್ತೀರಾ? ನಿಮಗೆ ಈ ಚಿಕನ್ ಇಷ್ಟ ಆಯಿತಾ? ಇದೇ ಥರ ನೀವು ಟ್ರೈ ಮಾಡಿರಿ. ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಿದ್ದ ತಮ್ಮ. ನಾನು ಮಾತ್ರ ತಿನ್ನಲ್ಲ ನೋಡ್ರಿ. ಖಾರ ಕಡಿಮೆ ಆಗಿದ್ದಕ್ಕೆ ಸ್ವಲ್ಪ ಮತ್ತೆ ಆ್ಯಡ್ ಮಾಡ್ತಾಯಿದ್ದಾನೆ. ನಿಮಗೂ ರುಚಿ ನೋಡಿ, ಕಡಿಮೆ ಅನಿಸಿದರೆ ಮತ್ತು ಆ್ಯಡ್ ಮಾಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ರಿ. ಟೇಸ್ಟಿಗಂತ ಒಂದು ಪೀಸ್ ತಗೊತಾ ಇದ್ದಾನೆ ತಮ್ಮ. ಟೇಸ್ಟ್ ಮಾಡಿ ನೋಡಿ, ಈ ಥರ ತೊಗೊಂಡು ಟೇಸ್ಟ್ ಮಾಡ್ತಾಯಿದ್ದೆ. ಈ ಥರ ಚೆನ್ನಾಗಿ ಕುದಿಯುತ್ತಲ್ಲಿ ಕೊತ್ತಂಬರಿನ ಆ್ಯಡ್ ಮಾಡಿ ನೋಡಿ. ಈ ಥರ ಮಾಡಿ ಲಾಸ್ಟಲ್ಲಿ ಅಲಂಕಾರಕ್ಕೂ ಸೂಪರಾಗಿರುತ್ತೆ, ಚಿಕನ್ಗೂ ಸ್ಮೆಲ್